ತನ್ನ ಪತ್ನಿ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಂತಹ ತಮ್ಮನನ್ನ ಅಣ್ಣನೇ ಕೊಲೆ ಮಾಡಿರುವಂತಹ ಘಟನೆ ಶಿವಮೊಗ್ಗದ ಸೊರಬ ತಾಲೂಕಿನ ಜೇಡಿಗೆರೆ ಗ್ರಾಮದಲ್ಲಿ ನಡೆದಿದೆ. 30 ವರ್ಷದ ರಾಮಚಂದ್ರ ಕೊಲೆಯಾದ ತಮ್ಮ ಮಾಲ್ತೇಶ್ ಕೊಲೆ ಆರೋಪಿ ರಾಮಚಂದ್ರ ನಾಪತ್ತೆಯಾಗಿದ್ದಾನೆಂದು ಸೆಪ್ಟೆಂಬರ್ 8ರಂದು ಸೊರಬ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಕುರಿತು ಪೊಲೀಸರು ತನಿಖೆ ಮುಂದಾದಾಗ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿ ಜೊತೆಗೆ ಅನೈತಿಕ ಸಂಬಂಧ ಇದ್ದ ಕಾರಣ ರಾಮಚಂದ್ರನನ್ನ ತನ್ನ ಅಣ್ಣನಾದ ಮಾಲ್ತೇಶ್ ಹತ್ಯೆ ಮಾಡಿ ಆತನನ್ನ ತೋಟದಲ್ಲಿ ಹೂತು ಹಾಕಿರುವ ವಿಚಾರ ತಿಳಿದು ಬಂದಿದೆ. ಮಾಹಿತಿ ಆಧಾರದಲ್ಲಿ ತೋಟದಲ್ಲಿ ಗುಂಡಿ ತೆಗೆದು ಪರಿಶೀಲನೆ ನಡೆಸಿದಾಗ ರಾಮಚಂದ್ರನ ಶವ ಪತ್ತೆಯಾಗಿದೆ. ಹೆಂಡತಿ ಜೊತೆಗೆ ತಮ್ಮ ರಾಮಚಂದ್ರನ ನೈತಿಕ ಸಂಬಂಧ ಕಂಡು ಸಿಟ್ಟಾಗಿದ್ದ. ಇನ್ನು ಅಣ್ಣ ಮಾಲ್ತೇಶ್ ಕೊಲೆಗೆ ಮೊದಲೇ ಪ್ಲಾನ್ ಮಾಡಿದ್ದ. ಬೇಗ ಮದುವೆ ಆಗಲೆಂದು ಪೂಜೆ ಮಾಡುವ ನೆಪದಲ್ಲಿ ಜೇಡಿಗೆರೆ ಬಳಿ ತಾನು ಕೆಲಸ ಮಾಡ್ತಾ ಇದ್ದ ತೋಟಕ್ಕೆ ತಮ್ಮನನ್ನ ಕರೆದುಕೊಂಡು ಹೋಗಿದ್ದ. ಪೂಜೆ ನೆಪದಲ್ಲಿ ತಮ್ಮನಿಗೆ ಸರಿಯಾಗಿ ಮದ್ಯ ಕುಡಿಸಿ ಬಳಿಕ ಕಂಬಕ್ಕೆ ಕಟ್ಟಿ ಆತನ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ದ. ಈ ಮೊದಲೇ ತೆಗೆದಿದ್ದ ಗುಂಡಿಯಲ್ಲಿ ರಾಮಚಂದ್ರನ ಮೃತದೇಹವನ್ನ ಹೂತು ಹಾಕಿದ್ದ. ಮರುದಿನ ಒಂದಿಬ್ರು ಕೆಲಸಗಾರರನ್ನ ಕರೆದು ತಂದು ಗುಂಡಿಯನ್ನು ಸಂಪೂರ್ಣವಾಗಿ ಮುಚ್ಚಿದ್ದ. ರಾಮಚಂದ್ರ ನಾಪತ್ತೆ ಬಗ್ಗೆ ಕುಟುಂಬ ಆತಂಕದಲ್ಲಿದ್ದರೂ ಮಾಲ್ತೇಶ್ ಅಮಾಯಕನಂತೆ ತಾನೇ ಖುದ್ದಾಗಿ ಬಂದು ಪೊಲೀಸ್ ಠಾಣೆಯಲ್ಲಿ ತನ್ನ ತಮ್ಮ ಕಾಣ್ತಾ ಇಲ್ಲ ಎಂದು ದೂರು ನೀಡಿದ್ದ. ಆದರೆ ಪೊಲೀಸರು ತನಿಖೆ ನಡೆಸಿದಾಗ ಸತ್ಯಾಂಶ ಹೊರಬಿದ್ದಿದೆ.